ಮುಂಬೈನ ಸಾತ್ ರಸ್ತೆಯಲ್ಲಿ 7 ರಸ್ತೆಗಳಿವೆ. ಆ 7 ರಸ್ತೆಯಲ್ಲಿ ಇವರ ಕಾರು ಪಾಸಾಗುವ ಸಂದರ್ಭದಲ್ಲಿ ಆ 7 ರಸ್ತೆಗಳನ್ನು ಬ್ಲಾಕ್ ಮಾಡಿ ಅಶೋಕ್ ಜೋಶಿಯನ್ನು ಗುಂಡಿಟ್ಟುಕೊಳ್ತಾರೆ. ಅದರಲ್ಲಿ ಅಶೋಕ್ ಜೋಶಿ ಮತ್ತು ಅವರ ಅಂಗರಕ್ಷಕರು ಸೇರಿ ಒಟ್ಟು 5 ಮಂದಿ ಸಾಯ್ತಾರೆ. ಇದು ಹಗಲು ನಡೆದಂಥ ಹತ್ಯೆ. ಪ್ರಥಮ ಬಾರಿಗೆ ಮುಂಬೈ ಪೊಲೀಸು ಹೆದರಿದ್ದೇ ಆಗ ಭೂಗತ ಜಗತ್ತಿಗೆ. ಯಾಕಂದರೆ ಆ ಹತ್ಯೆಯಲ್ಲಿ AK-47 ಯೂಸ್ ಆಗಿತ್ತು. ಮುಂಬೈ ಪೊಲೀಸ್ ಕೈಗೂ AK-47 ಆ ಸಂದರ್ಭದಲ್ಲಿ ಬಂದಿರಲಿಲ್ಲ, ಭೂಗತ ಜಗತ್ತಿನ ಕೈಗೆ AK-47 ಬಂದಿತ್ತು. ಆ ಹತ್ಯೆಯ ನಂತರ ಸಾಧು ಶೆಟ್ಟಿ ಎನ್ಕೌಂಟ್ರ್ ಭೀತಿಯಿಂದಾಗಿ ಊರಿಗೆ ಬರ್ತಾರೆ. ಮುಂಬೈಯ ವ್ಯವಹಾರಗಳನ್ನೆಲ್ಲ ಇವರು ಅಲ್ಲೇ ಅವರಿಗೆ ಕೊಟ್ಟು ಇಲ್ಲಿ ಊರಿಗೆ ಬಂದು ಇಲ್ಲಿಂದ ಕಂಟ್ರೋಲ್ ಮಾಡಲಿಕ್ಕೆ ಆರಂಭಿಸ್ತಾರೆ. ಇಲ್ಲಿ ಪಣಿಯೂರಲ್ಲಿ ತಂದೆಯ ಜಾಗದಲ್ಲಿ ಒಂದು ಮನೆ ಕಟ್ತಾರೆ. ಅದಕ್ಕೆ ಬೇಕಾದಂಥ ಬಂದೋಬಸ್ತ್ ವ್ಯವಸ್ಥೆ ಮಾಡ್ತಾರೆ. ಗೇಟು ಕಂಪೌಂಡ್ ಹಾಲು ಈ ಥರ ಮಾಡ್ತಾರೆ. ಎದುರಿಗೆ ಮತ್ತೊಂದು ಬಿಲ್ಡಿಂಗ್ ಕಟ್ತಾರೆ. ಅದರ ಒಳಗೆ ಅಷ್ಟೊಂದು ರೂಮ್ಗಳನ್ನು ಮಾಡ್ತಾರೆ. ಯಾಕಂದರೆ ಮುಂಬೈಯಿಂದ ಬರುವಂತಹ ಇವರನಿಗೆಲ್ಲ ಉಳ್ಕೊಳ್ಳಿಕ್ಕೆ ಅಂತ ವ್ಯವಸ್ಥೆ ಮಾಡಲಿಕ್ಕೆ ಮತ್ತು ಇವರ ಸೇಫಿಗೆ ಇವರ ಬಾಡಿ ಗಾರ್ಡ್ಗಳನ್ನು ಉಳ್ಕೊಳ್ಳಿಕ್ಕೆ ಅಂತ ಹೇಳಿ ಆ ರೀತಿ ವ್ಯವಸ್ಥೆ ಮಾಡಿಕೊಂಡು ಇಲ್ಲಿ ಕೂತ್ತಾರೆ. ಇಂತಹ ಒಂದು ಕ್ಯಾರೆಕ್ಟರ್ನ ಸಾಧು ಶೆಟ್ಟಿ ಪಣಿಯೂರಿಗೆ ಬಂದು ಕೂತಿದ್ದಾರೆ ಎನ್ನುವ ಮಾಹಿತಿ ಇಲ್ಲಿ ಸ್ಥಳೀಯ ಪೊಲೀಸರಿಗೆ ಇರಲಿಲ್ಲ. ಇವರ ಬ್ಯಾಕ್ಗ್ರೌಂಡ್ ಏನು, ಇವರು ಏನು ಏನೋ ಮುಂಬೈಯಲ್ಲಿ ಹೋಟೆಲ್ ಉದ್ಯಮಿ ಊರಿಗೆ ಬಂದಿದ್ದಾರೆ ಅಂತೇಳಿ ಮಾತ್ರ ಗೊತ್ತಿತ್ತೆ ಹೊರತು ಇವರ ಕ್ರಿಮಿನಲ್ ಬ್ಯಾಕ್ಗ್ರೌಂಡು ಇಲ್ಲಿನ ಅವರಿಗೆ ಸಾಧಾರಣ ಮಂದಿಗೆ ಗೊತ್ತಿರಲಿಲ್ಲ. ಅದು ಸ್ವಲ್ಪ ಅದು ಗೊತ್ತಾದ್ದು ಏನಂತ ಹೇಳಿದರೆ, ಶಿರುವದಲ್ಲಿ ಕಾಲಿಯಾ ಅಂತ ಒಬ್ಬ ಲೋಕಲ್ ರೌಡಿ ಒಬ್ಬ ಎಲ್ಲ ಹೆಣ್ಮಕ್ಳಿಗೆಲ್ಲ ತೊಂದರೆ ಮಾಡ್ತಾಯಿದ್ದ. ಆ ಸಂದರ್ಭದಲ್ಲಿ ಅವನಿಗೆ ಬುದ್ಧಿ ಕಲಿಸಲಿಕ್ಕೆ ಅಂತೇಳಿ ಸಾಧು ಶೆಟ್ಟಿಯವರು ಇವರು ಮುಂಬೈಯಿಂದ ಹುಡುಗರನ್ನು ತರಿಸಿ ಅವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅದು ದೊಡ್ಡ ಮಟ್ಟದ ಇದಾಗತ್ತೆ. ಅದ ನಂತರ ಸಾಧು ಶೆಟ್ಟಿಯ ಕ್ರಿಮಿನಲ್ ಬ್ಯಾಕ್ಗ್ರೌಂಡು ಗೊತ್ತಾಗುತ್ತೆ, ಸ್ವಲ್ಪ ಜನರ ಅರಿವಿಗೆ ಬರ್ತದೆ. ಆದರೆ ಜನರೊಟ್ಟಿಗೆ ಮಿಂಗಲಾಗುವಾಗ, ಜನರೊಟ್ಟಿಗೆ ಮಾತನಾಡುವಾಗಲಿ ಅವರು ಯಾವುದೇ ರೀತಿಯ ಅವರ ರೌಡಿಸಮ್ ಕದರನ್ನು ತೋರಿಸ್ತಾ ಇರಲಿಲ್ಲ. ಮತ್ತೊಂದು ರೌಡಿಸಮ್ನ ಸರಿಯಾದ ಅವರಿಗೆ ಶಾರೀರವೂ ಇರಲಿಲ್ಲ. ಕೇವಲ ಒಂದು 5 ಫೀಟು ಎತ್ತರ ಇದ್ದದ್ದು ಅಷ್ಟೇ ಹೊರತು ಅವರಿಗೆ ದೊಡ್ಡ ಮಟ್ಟದ ಶಾರೀರ ಇರಲಿಲ್ಲ. ಒಂದು 4 ಮಂದಿಯನ್ನು ಒಮ್ಮೆಲೆ ಬಡಿದಾಡು ಬಲ್ಲೆ ಅನ್ನುವಂಥ ಶಾರೀರ ಇರಲಿಲ್ಲ. ಆದರೆ ಬುದ್ಧಿವಂತಿಕೆ ಇತ್ತು, ವೆಪನ್ಗಳಿತ್ತು, ದುಡ್ಡಿತ್ತು, ಹೇಗೆ ಕ್ರೈಮ್ ಮಾಡಬೇಕಂತ ಗೊತ್ತಿತ್ತು, ಹೇಗೆ ಅದರಿಂದ ಪಾರಾಗಬೇಕಂತಲೂ ಗೊತ್ತಿತ್ತು. ಅಂಥ ಒಂದು ಇದನ್ನು ಎಲ್ಲವನ್ನು ಅವರು ಕಲಿತುಕೊಂಡಿದ್ದರು. ಅದರಿಂದಾಗಿ ಅದರ ನಂತರ 1991ರಲ್ಲಿ ಬಂಟ್ವಾಳ ತಾಲೂಕಿನ ಪಾಣೆಮಂಗಳೂರಿನ ಸುಮಂಗಲ ಕಲ್ಯಾಣ ಮಂಟಪದಲ್ಲಿ ನಡೆದ ಮದುವೆ ಸಮಾರಂಭವೊಂದರಲ್ಲಿ ನಡೆದ ಚಿಕ್ಕ ಘಟನೆಯಿಂದ ಪ್ರೇರಿತರಾಗಿ ಸಾಧು ಶೆಟ್ಟಿ ಫೈರಿಂಗ್ ಮಾಡ್ತಾರೆ. ಆಗ ಸಾಧು ಶೆಟ್ಟಿ ಹೆಸರು ಇಲ್ಲಿ ಕ್ರಿಮಿನಲ್ ಲಿಸ್ಟಿಗೆ ಸೇರಿಕೊಳ್ಳುತ್ತೆ. ಆ ಘಟನೆಯೂ ಆದದ್ದು ಅಚಾನಕ್. ಸಾಧು ಶೆಟ್ಟಿಯ ಊರಾದ ಪಣಿಯೂರಿಗಿಂತ ಹತ್ತಿರ ಇರುವಂಥ ಶಿರುವ ಮಂಚಕಲ್ನ ಹುಡುಗಿ ಒಬ್ಬಳಿಗೆ ವಾಮದ ಪದವಿನ ಹುಡುಗನಿಗೆ ಮದುವೆ ನಿಶ್ಚಯ ಆಗಿತ್ತು. ಆ ಹುಡುಗಿಯ ತಂದೆ ಸಾಧು ಶೆಟ್ಟಿಯ ಆತ್ಮೀಯರು. ಅದೂ ಅಲ್ಲದೆ ಸಾಧು ಶೆಟ್ಟಿ ಚಿಕ್ಕ ಮಗು ಇರುವಾಗ ಅವರು ಎತ್ತಿ ಆಡಿಸಿದವರಂತೆ. ಅದಕ್ಕಾಗಿ ಆ ಹುಡುಗಿಯ ಮದುವೆ ಖರ್ಚನ್ನೆಲ್ಲ ಭರಿಸುವುದು ಸಾಧು ಶೆಟ್ಟಿಯ ಉದ್ದೇಶವಾಗಿತ್ತು. ಅದೇ ರೀತಿ ಭರಿಸಿದ್ರು ಸಹ. ಆದ್ದರಿಂದಾಗಿ ಅವರು ಆ ಮದುವೆಗೆ ಹೋಗಲೇಬೇಕಾಗಿತ್ತು. ಸಾಮಾನ್ಯವಾಗಿ ಸಾಧು ಶೆಟ್ಟಿ ಸಭೆ ಸಮಾರಂಭಗಳಿಗೆಲ್ಲ ಹೋಗೋದಿಲ್ಲ, ಯಾಕಂದರೆ ಅದು ಅವರ ಲೈಫ್ ರಿಸ್ಕ್ ಅಂತ ತಿಳಿಸ್ಕೊಂಡು. ಆದರೆ ಆ ಮದುವೆಗೆ ಹೋಗೋದೇ ಗೊತ್ತಿಲ್ಲ ಅಂತೇಳಿ ಅವರು ಅವರ 4 ಮಂದಿ ಬಾಡಿಗಾರ್ಡ್ಗಳು ಮತ್ತು ಅವರ ಹೆಂಡತಿ, ತಾಯಿ, ಮತ್ತೊಂದು 2 ಕಾರಲ್ಲಿ ಅವರು ಪಾಣೆಮಂಗಳೂರು ಸುಮಂಗಲ ಕಲ್ಯಾಣ ಮಂಟಪಕ್ಕೆ ಹೋಗಿದ್ದರು. ಅಲ್ಲಿ ಮದುವೆ ಮುಗಿಸಿ ಅಲ್ಲಿ 2 ಜೋಡಿ ಮದುವೆ ಇತ್ತು. ಇಬ್ಬರು ಅಣ್ಣ ತಮ್ಮಂದಿರಿಗೂ ಮದುವೆ. ಒಂದು ಹುಡುಗಿ ಶಿರುವಾದಾದರೆ ಮತ್ತೊಂದು ಹುಡುಗಿ ಮಾಣಿತ್ತು. ಅದರಿಂದಾಗಿ ಮದುವೆಯಾಗಿ ಇವರು ಪ್ರೆಸೆಂಟೇಷನ್ ಕೊಟ್ಟು ಈಚೆ ಬರುವಾಗ ಹುಡುಗಿಯ ತಂದೆ ಊಟಕ್ಕೆ ಒತ್ತಾಯ ಮಾಡಿದರು. ಹಾಗೆ ಊಟದ ಹಾಲಿಗೆ ಹೋದರು. ಈ ಪಾಣೆಮಂಗಳೂರು ಸುಮಂಗಲ ಕಲ್ಯಾಣ ಮಂಟಪದಲ್ಲಿ ನೆಲದಲ್ಲಿ ಊಟ ಮಾಡುವ ಪದ್ಧತಿ ಇರೋದು, ಟೇಬಲ್ ವ್ಯವಸ್ಥೆ ಇಲ್ಲ. ಆದರೆ ಇವರಿಗೆ ಬೇಕಾಗಿ ಟೇಬಲ್ ವ್ಯವಸ್ಥೆ ಮಾಡಿದರು. ಹಾಗೆ ಇವರ 4 ಮಂದಿ ಬಾಡಿಗಾರ್ಡ್ ಟೇಬಲಲ್ಲಿ ಕೂತಾಗ ಒಬ್ಬರು ಹ್ಯಾಂಡಿಕ್ಯಾಪ್ಡು, ಅವರಿಗೆ ನೆಲದಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವರು ಬಂದು ಇವರೊಟ್ಟಿಗೆ ಕೂತ್ಕೊಳ್ಳಿಕ್ಕೆ ಇವರು ಕೂತ್ಕೊಂಡ್ರು. ಆ ಮದುವೆ ಮನೆಯಲ್ಲಿ ಊಟ ಬಡಿಸುವ ಜವಾಬ್ದಾರಿ ಮಾಣಿಯ ಹುಡುಗರಿಗೆ ಇತ್ತು. ಯಾಕಂದರೆ ಒಂದು ಹುಡುಗಿ ಮಾಣಿ ಕಡೆಯಿಂದ ಬಂದರು. ಮಾಣಿ ಹುಡುಗರು ಮಾಣಿ ನಾಗರಾಜ್ ಶೆಟ್ಟಿ ಅಂತೇಳಿ ಅವರ ಹುಡುಗರು ಊಟದ ಬಡಿಸುವ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು. ಅವರಿಗೇನಾಯಿತು, ಈ 4-5 ಮಂದಿಗೆ ಟೇಬಲ್ ಮೇಲೆ ಹಾಕಿ ಕೊಟ್ಟಿದ್ದಾರೆ. ಈ ಶೆಟ್ರುಗಳಲ್ಲಿ ಒಂದು ಇದೆ,
ಅವರು ಗತ್ತನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಭಾವನೆ ಬಂತು. ಅವರು ಹೇಳಿದರು ಟೇಬಲ್ ಮೇಲೆ ಕೂತವರಿಗೆ ಊಟ ಬಡಿಸುವುದಿಲ್ಲ ಅಂತೇಳಿ. ಹಾಗೆ ಒಂದೊಂದು ಮಾತಾಯಿತು. ಅಷ್ಟೊತ್ತಿಗೆ ಸಾಧು ಶೆಟ್ಟಿ ಹೇಳ್ತಾರೆ, ಸುಮ್ಮನೆ ಊಟ ಬಡಿಸು. ನಾನು ಸಾಧು ಶೆಟ್ಟಿ ಅಂತ ಹೇಳ್ತಾರೆ. ಅದಕ್ಕೆ ನಾಗು ಹೇಳ್ತಾರೆ, ನೀವು ಸಾಧು ಶೆಟ್ಟಿ ಅದನ್ನು ನಿಕ್ಕೊಂಡು ಎಲ್ಲ ಮಾಡಿದ ನಾಗು ಅಂತೇಳಿ. ಯಾಕಂದರೆ ನಾಗು ಸಹ ಒಬ್ಬ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದವನು. ಅವನ ಮೇಲೆ ಒಂದು 4-5 ಕೇಸುಗಳು ಆ ಸಂದರ್ಭದಲ್ಲಿ ಇತ್ತು. ಅದರ ನಂತರ ಮತ್ತು ತುಂಬ ಕೇಸುಗಳಿಗೆ ಅದು ಬೇರೆ ಪ್ರಶ್ನೆ. ಆ ಸಂದರ್ಭದಲ್ಲಿ 4-5 ಕೇಸುಗಳು ಇತ್ತು. ಮಾಣಿ ಏರಿಯಾದಲ್ಲಿ ಅವನೊಬ್ಬ ಚಿಕ್ಕ ಮಟ್ಟಿನ ಟಾಣೆ ಆ ರೀತಿ ಇದ್ದ. ಆಗ ಇದಾಯಿತು. ಇವರು ತೆಗೆದು ಅಷ್ಟೊತ್ತಿಗೆ ಬಾಡಿಗಾರ್ಡ್ಗಳಿದ್ದರು. ಎದ್ದಾಗ ಇವರು ಹೇಳಿದರು ಆಫ್ಕಾರ್ ಅಂತ ಹೇಳಿದರು. ಮಾಣಿನಾಗನ ಕಾಲಿಗೆ ಗುಂಡು ಹೊಡಿತಾರೆ. ಬಾಡಿಗಾರ್ಡ್ಗಳು ಏನು ಮಾಡ್ತಾರೆ, ಏರ್ ಫೈರ್ ಮಾಡ್ತಾರೆ. ಅಷ್ಟೊತ್ತಿಗೆ ಇಡೀ ಮದುವೆ ಮನೆ ಚೆಲ್ಲಾಪಿಲ್ಲಿ ಆಗ್ತದೆ. ಇವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆಗ ಬಂಟ್ವಾಳ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟ್ರಾಗಿ ಮರಿಯಪ್ಪ ಇದ್ದರು, ಇನ್ಸ್ಪೆಕ್ಟ್ರಾಗಿ ಸುರಪ್ ಶೆಟ್ಟಿ ಇದ್ದರು. ಆದರೆ ಅವತ್ತು ಮರಿಯಪ್ಪ ರಜೆ ಇದರಿಂದ ರಾಮಚಂದ್ರ ಅಂತೇಳಿ ASI ಚಾರ್ಜಲ್ಲಿದ್ದರು. ಅವರೆಲ್ಲ ಪೊಲೀಸರು ಬರ್ತಾರೆ. ಈ ಮಾಣಿನಾಗುವನ್ನು ಮಂಗಳೂರು ಆಸ್ಪತ್ರೆಗೆ, ಮತ್ತು ಅದರಲ್ಲಿ ಈ ಓಡಾಟ ಗಿಡಾಟ ಇದರಲ್ಲಿ ಕೆಲವರಿಗೆ ಪೆಟ್ಟಾಗಿದೆ, ಅವರನ್ನೆಲ್ಲ ಅಲ್ಲಿ ಲೋಕಲ್ ಆಸ್ಪತ್ರೆಗೆಲ್ಲ ಸೇರಿಸ್ತಾರೆ. ಅಲ್ಲಿ ಬಂಟ್ವಾಳ ಪೊಲೀಸ್ ಸ್ಟೇಷನಲ್ಲಿ ಸಾಧು ಶೆಟ್ಟಿ ಮತ್ತು ಇತರರ ಮೇಲೆ IPC ಸೆಕ್ಷನ್ 307 ಅಡಿಯಲ್ಲಿ ಕೇಸ್ ದಾಖಲಾಗುತ್ತೆ.